ಶುಕ್ರವಾರ ಉದ್ಘಾಟನೆಗೊಂಡ ಫಲಪುಷ್ಪ ಪ್ರದರ್ಶನಕ್ಕೆ ಶಾಲಾ ಕಾಲೇಜು ವಿದ್ಯಾರ್ಥಿಗಳ ದಂಡೆ ಹರಿದು ಬಂದಿತ್ತು. ಈ ಫಲಪುಷ್ಪ ಪ್ರದರ್ಶನ ನಗರವಾಸಿಗಳಲ್ಲಿ ಒಂದು ರೀತಿಯ ಜಾತ್ರೆಯ ಸಂಭ್ರಮವನ್ನೇ ಸೃಷ್ಟಿಸಿತು. ಪೋಷಕರ ಜೊತೆ ಬಂದ ಮಕ್ಕಳು ಪಾರ್ಕ್, ಫಲಪುಷ್ಪ ನಡೆಯುತ್ತಿದ್ದ ಪ್ರದೇಶದಲ್ಲೆಲ್ಲ ಓಡಾಡಿ ಹೂಕುಂಡ, ಹೂದೋಟಗಳ ಮಧ್ಯೆ ಸೆಲ್ಫಿ ಕ್ಲಿಕ್ಕಿಸಿಕೊಳ್ಳುವುದರಲ್ಲಿ ನಿರತರಾಗಿದ್ದರು. ಕೆಂಪು ಬದನೆಯಿಂದ ಮಾಡಿದ ಅನಕೊಂಡ ಹಾಗೂ ಗಿಡುಗ, ಕ್ಯಾರೆಟ್, ಬದನೆ, ಅಶೋಕ ಮರದ ಎಲೆ, ಕಪ್ಪು ದ್ರಾಕ್ಷಿಯಿಂದ ರಚಿಸಲಾದ ನವಿಲು, ಹಾಗಲಕಾಯಿ ಮೊಸಳೆ, ಕಲ್ಲಂಗಡಿಯಿಂದ ಹೂವು ಹೀಗೆ ವಿವಿಧ ಕಲಾಕೃತಿ ರಚಿಸಿ ಪ್ರದರ್ಶನಕ್ಕಿಡಲಾಗಿತ್ತು. ಇನ್ನು ಈ ಪ್ರದರ್ಶನದಲ್ಲಿ ₹1 ದರದಲ್ಲಿ ಬೆಂಡೆ, ಬದನೆ, ಅಲಸಂಡೆ ಸೇರಿದಂತೆ 14 ಬಗೆಯ ತರಕಾರಿ ಗಿಡಗಳನ್ನು ತಮ್ಮ ಕೈತೋಟ ಹಾಗೂ ತಾರಸಿಗಳಲ್ಲಿ ನೆಡಲು ಖರೀದಿಸಿ ಸಂಭ್ರಮಿಸಿದರು. ಫಲಪುಷ್ಪದ ಸಂಭ್ರಮ ಒಂದ್ ಕಡೆ ಆದರೆ, ಇನ್ನೊಂದೆಡೆ ಡೈರಿ ಡೇ ಐಸ್ ಕ್ರೀಮ್ ಸ್ಟಾಲ್ಗಳಲ್ಲಿ ಐಸ್ ಕ್ರೀಮ್ ಖರೀದಿಗಾಗಿ ಜನ ಮುಗಿಬಿದ್ದಿದ್ದರು. ಸ್ವಾದಿಷ್ಟಕರ ವಿವಿಧ ಫ್ಲೇವರ್ಗಳ ಐಸ್ ಕ್ರೀಮ್ಗಳು ಬಿಸಿಲಿನ ಧಗೆಯಲ್ಲಿ ಬಸವಳಿದ ಜನರಿಗೆ ಹಿತಾನುಭವ ನೀಡಿತು. ಇನ್ನು ಡೈರಿ ಡೇ ವತಿಯಿಂದ ₹50 ಐಸ್ ಕ್ರೀಂ ಖರೀದಿಗೆ ಕೂಪನ್ ನೀಡಲಾಗಿತ್ತು. ಈ ಲಕ್ಕಿ ಕೂಪನ್ನಲ್ಲಿ ವಿಜೇತರಾದವರಿಗೆ ಮೊದಲ ಬಹುಮಾನ 7 ಕೆಜಿ ಸಾಮರ್ಥ್ಯದ ಬಾಷ್ ಪುಲ್ಲಿ ಆಟೋಮ್ಯಾಟಿಕ್ ವಾಷಿಂಗ್ ಮೆಷಿನ್, 2ನೇ ಬಹುಮಾನವಾಗಿ ವರ್ಲ್ಪೂಲ್ ರೆಫ್ರಿಜರೇಟರ್, 3ನೇ ಬಹುಮಾನ 32 ಇಂಚಿನ ಮೈಕ್ರೋಮ್ಯಾಕ್ಸ್ ಎಲ್ಇಡಿ ಟಿವಿ ಗೆಲ್ಲುವ ಅವಕಾಶವಿದ್ದು, ಗ್ರಾಹಕರು ಮುಗಿಬಿದ್ದು ಐಸ್ ಕ್ರೀಂ ಖರೀದಿಯಲ್ಲಿ ತೊಡಗಿದ್ದರು. ಡೈರಿ ಡೇ ಐಸ್ ಕ್ರೀಂನ ಮಂಗಳೂರು ವಿಭಾಗದ ಸೇಲ್ಸ್ ಆಫೀಸರ್ ಗಣೇಶ್ ಹಾಗೂ ಏರಿಯಾ ಸೇಲ್ಸ್ ಮ್ಯಾನೇಜರ್ ಸುಧೀರ್ ಮಾಹಿತಿ ನೀಡಿದರು. 24ರಿಂದ 26 ತನಕ ನಮ್ಮ ಇಲ್ಲಿ ಫಲಪುಷ್ಪ ಪ್ರದರ್ಶನ ನಡೀತಾ ಇದೆ. ಡೈರಿ ಡೇ ವತಿಯಿಂದ ನಾವು ಇಲ್ಲಿ ವರ್ಷ ಸರ್ ಈಗ ಒಂದು 5 ವರ್ಷದಿಂದ ಇಲ್ಲಿ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದೇವೆ. ನಮ್ಮ ಈ ಸಂಸ್ಥೆ ಇದೊಂದು ಕಾರ್ಯಕ್ರಮಕ್ಕೆ ಸ್ಪಾನ್ಸರ್ಶಿಪ್ಪನ್ನು ಬರ್ತಾ ಇದೆ. ಅದರ ಪ್ರಯುಕ್ತವಾಗಿ ನಾವು ಈ ಕಾರ್ಯಕ್ರಮಕ್ಕೆ ಈ ಸಂದರ್ಭದಲ್ಲಿ ನಾವು ಏನಂತ ಒಂದು ಗಿಫ್ಟ್ ಇದು ಇಟ್ಟಿದ್ದೇವೆ. ಅದರ ಪ್ರಯುಕ್ತವಾಗಿ ಫಸ್ಟ್ ವಿನ್ನರ್ ಅಂತ ಹೇಳಿದರೆ ನಮ್ಮ ಐಸ್ ಕ್ರೀಮನ್ನು ತಾಡ್ಕೊಂಡ್ರೆ ₹50 ಐಸ್ ಕ್ರೀಮ್ ತಾಡ್ಕೊಂಡ್ರೆ ಅವರಿಗೆ ಪ್ರಥಮದಾಗಿ ವಾಷಿಂಗ್ ಮಿಷಿನ್ ಸಿಗ್ತದೆ, ದ್ವಿತೀಯದಾಗಿ ರೆಫ್ರಿಜರೇಟರ್ ಇದೆ, ತೃತೀಯದಾಗಿ ಅವರಿಗೆ ಟಿವಿ LED ಟಿವಿಯನ್ನು ಪಡೆಯುವ ಅವಕಾಶವನ್ನು ಅವರು ಇದೆ. ಹಾಗೆ ಅದು ನಾವು ಏನಂತ ಹೇಳಿದರೆ 27 ಸಂಜೆ 7 ಗಂಟೆಗೆ ಆ ಲಕ್ಕಿ ಡ್ರಾಯನ್ನು ನಾವು ಅನೌನ್ಸ್ ಮಾಡ್ತೇವೆ. 2020 ಜನವರಿಯ ಈ ಸಂದರ್ಭದಲ್ಲಿ ಡೈರಿ ಡೇಯ ಒಂದು ಸ್ಪಾನ್ಸರ್ಶಿಪ್ ಅಥವಾ ಪ್ರಾಯೋಜಕತ್ವದ ಒಂದಿಗೆ ಕದ್ರಿ ಉದ್ಯಾನವನದಲ್ಲಿ ಫಲಪುಷ್ಪ ಪ್ರದರ್ಶನ ಅಂದರೆ ಫ್ಲವರ್ ಶೋ ಎಲ್ಲ ಜನರಿಗೂ ಒಂದು ಸಂಜೆ ಹೊತ್ತು ಬೆಳಿಗ್ಗೆಯಿಂದ 24ರಿಂದ ಸ್ಟಾರ್ಟ್ ಆಗಿದೆ. 3 ದಿವಸದ ಕಾರ್ಯಕ್ರಮವಾಗಿದ್ದು, ಇದು ಡೈರಿ ಡೇ ಅವರು ಅವರ ಒಂದು ಐಸ್ ಕ್ರೀಮ್ ಮಾರುಕಟ್ಟೆಯ ಸವಿಯ ಜೊತೆಗೆ ಈ ಒಂದು ಉದ್ಯಾನವನದಲ್ಲಿ ಫಲಪುಷ್ಪ ಪ್ರದರ್ಶನವನ್ನು ನೀಡುವ ಅದಕ್ಕೆ ಉತ್ತೇಜನ ಮಾಡುತ್ತಾ ನಮ್ಮ ಒಂದು ಐಸ್ ಕ್ರೀಮ್ ಸ್ಟಾಲ್ಸ್ ಇದೆ, ಇದರಲ್ಲಿ ಐಸ್ ಕ್ರೀಮ್ ಜೊತೆಗೆ ಐಸ್ ಕ್ರೀಮ್ ಒಂದು ₹50 ಐಸ್ ಕ್ರೀಮ್ ತೊಗೊಂಡ್ರೆ ಜನರಿಗೆ ಲಕ್ಕಿ ಕೂಪನ್ ಡ್ರಾ ಆಗಿ ಕೊಡ್ತಾ ಇದ್ದೀವಿ. ಲಕ್ಕಿ ಕೂಪನ್ ವಿನ್ ಆದವರಿಗೆ ಅಥವಾ ವಿಜೇತರಾದವರಿಗೆ ಇಲ್ಲಿ ಪ್ರಥಮ ಬಹುಮಾನವಾಗಿ ಫುಲ್ಲಿ ಆಟೋಮೇಟೆಡ್ ವಾಷಿಂಗ್ ಮಷಿನ್ ಇದೆ, 2ನೇ ಬಹುಮಾನವಾಗಿ ರೆಫ್ರಿಜರೇಟರ್ ಇದೆ, 3ನೇ ಬಹುಮಾನವಾಗಿ LED ಟಿವಿ ಕೂಡ ದೊರೆಯುತ್ತದೆ. ಇದು ನಮ್ಮ 5 ವರ್ಷದಿಂದ ಡೈರಿ ಡೇದ ಒಂದು ಪ್ರಾಯೋಜಕತ್ವ ಅಥವಾ ಸ್ಪಾನ್ಸರ್ಶಿಪ್ನ ನಡುವೆ ತುಂಬ ಸಾರ್ವಜನಿಕವಾಗಿ ನಡೀತಿರುವಂಥ ಈ ಕಾರ್ಯಕ್ರಮ ವಿಜೃಂಭಣೆಯಾಗಿ ನಡೀತಾ ಇದೆ. ಡೈರಿ ಡೇಗೂ ಕೂಡ ತುಂಬ ಖುಷಿ, ಒಂದು ಸಾಮಾಜಿಕವಾಗಿ ಜನರ ಜೊತೆಗೆ ವ್ಯವಹಾರದ ಜೊತೆಗೆ ಸಾಮಾಜಿಕ ಕಳಕಳಿಯ ಜೊತೆಗೆ ಬೆರೀಬಹುದು ಅನ್ನೋ ಒಂದು ಖುಷಿಯೊಂದಿಗೆ ಇಂಥ ಕಾರ್ಯಕ್ರಮಗಳನ್ನು ಇನ್ನೂ ಹೆಚ್ಚಿನಲ್ಲಿ ಮಾಡಲಿಕ್ಕೂ ಕೂಡ ಸಹಕಾರ ಎಲ್ಲ ಕಡೆಯೂ ಮಾಡ್ತಾ ಇದ್ದೀವಿ. ನಾವು ಭಾರತದಲ್ಲಿ ಅಥವಾ ನಮ್ಮ ಸೌತ್ ಇಂಡಿಯಾದ ಒಂದು ದಕ್ಷಿಣ ಭಾರತದ ಉತ್ತಮ ಟಾಪ್ ಬ್ರ್ಯಾಂಡ್ ಆಗಿ ನಾವು ಸಾಮಾಜಿಕ ಕಳಕಳಿಯ ಜೊತೆಗೆ ವರ್ಕ್ ಮಾಡುವಂಥ ಕಂಪನಿ ಆಗಿದೆ ಸರ್. ಒಟ್ಟಿನಲ್ಲಿ ಫಲಪುಷ್ಪ ಪ್ರದರ್ಶನ ಸಾವಿರಾರು ಸಂಖ್ಯೆಯ ಸಾರ್ವಜನಿಕರನ್ನ ಸೆಳೆದರೆ, ಡೈರಿ ಡೇ ಐಸ್ ಕ್ರೀಂ ಪ್ರದರ್ಶನ ವೀಕ್ಷಿಸಿ ದಣಿದವರ ಮನ ತಣಿಸಿದ್ದಂತೂ ಸುಳ್ಳಲ್ಲ.